ನಿಷ್ಠೆಯಲ್ಲಿ ಯಾರು ಹೋಗ್ತಾರೋ ಅವತ್ತಿಗೆ ಅವರಿಗೆ ಎಂದಿಗೂ ಜಯ ಇದ್ದೇ ಇದೆ ಅಂತಕ್ಕಂಥದ್ದು, ಮತ್ತು ಅದರ ಹಿಂದೆ ಆದಿಚುಂಚನಗಿರಿ ಮಠ ನಿರಂತರ ಇರುತ್ತೆ ಅಂತಕ್ಕಂಥದ್ದು ನೀವೆಲ್ಲ ನಂಬಿರಬೇಕು. ಆ ದೃಷ್ಟಿಯಲ್ಲಿ ಇದು ತನಿಖೆ ಸ್ವಾಮೀಜಿಯವರಿಗಾಗಲೇ ಮಾತನಾಡಿದ್ದಾರೆ, ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರ ಹತ್ರನೂ ಮಾತನಾಡಿದ್ದಾರೆ, ಅಲ್ಲೂ ಸಹ ನಾಳೆ ಸ್ವಾಮೀಜಿಯವರು ಮೀಟಿಂಗ್ ಎಲ್ಲ ಕರೆದು ಮಾತನಾಡ್ತಾರೆ. ಹಾಗಾಗಿ ಯಾರೂ ಮಠ ಬರಲಿಲ್ಲ ಅಂತ ಅಲ್ಲ, ಮಠ ಒಂದು ಸಮುದಾಯದಾಗಿದ್ದರೂ ಸಹ ಎಲ್ಲರನ್ನ ಅಪ್ಪಿಕೊಂಡಿರ್ತಕ್ಕಂಥದ್ದೇ ಚುಂಚನಗಿರಿ ಮಠ. ಆದ್ದರಿಂದ ಯಾವುದೇ ನಮ್ಮ ಹೆಣ್ಣುಮಗಳು ಅಂತಲ್ಲ, ಯಾವುದೇ ಹೆಣ್ಣು ಮಕ್ಕಳಿಗೆ ಈ ಥರ ಅನ್ಯಾಯ ಆದರೆ ನಾವು ಇರಲೇಬೇಕಾಗ್ತೈತೆ, ಅದು ನಮ್ಮ ಧರ್ಮ ಆಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಆ ಸತ್ಯದ ಹೋರಾಟದ ಹಿಂದೆ ಮಠ ಇದೆ ಅಂತ ಹೇಳಿಕೊಂಡು ನಿರಂತರ 11 ವರ್ಷಗಳಿಂದ ಹುಳಿ ಏಟನ್ನು ತಿಂದು ತಿಂದು ಮಂಡ ಆಗಿ ಆದರೂ ನಾನು ಸತ್ಯ ಹುಡುಕ್ತೇನೆ ಅಂತೇಳಿ ತಿಮ್ರೋಡಿ ಶೆಟ್ಟಿ ನಿಂತಿದ್ದಾರಲ್ಲ, ಅದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಅದರಿಂದ ಅವರ ಹೋರಾಟಕ್ಕೆ, ಸತ್ಯ ಧರ್ಮ ನ್ಯಾಯಯುತ ಹೋರಾಟಕ್ಕೆ ಅವರ ಬೆನ್ನಿನ ಹಿಂಬದಿಯಲ್ಲಿ ಸಮಾಜ ಮತ್ತು ಸ್ವಾಮೀಜಿ ಇದ್ದಾರೆ ಅಂತಕ್ಕಂಥ ಘಂಟಾಘೋಷ ಮಾತನ್ನು ಹೇಳ್ತೇನೆ. ಹಾಗಾಗಿ ನೀವೆಲ್ಲರೂ ಸಹ ಆ ಸೌಜನ್ಯ ಅಂತಕ್ಕಂತಹ ಮಹಾನ್ ಶಕ್ತಿ, ಅದು ನೆನಪಿಟ್ಕೊಳ್ಳಿ. ಸ್ತ್ರೀ ಶಕ್ತಿ ಅಂತಕ್ಕಂಥದ್ದು ಅದು ಕಾಳಿ ಸ್ವರೂಪವನ್ನು ಪಡ್ಕೊಂಡು ಇಡೀ ರಾಜ್ಯಾದ್ಯಂತ ತನ್ನ ಶಕ್ತಿಯನ್ನು ಆವಿರ್ಭಾವ ಮಾಡ್ತಾ ಇದೆ. ಆ ಶಕ್ತಿ ಇನ್ನೂ ಉಗ್ರ ಆಗೋದಕ್ಕಿಂತ ಮೊದಲೇ ಅದಕ್ಕೊಂದು ಸಮ್ಮತವಾಗಿರ್ತಕ್ಕಂಥ ನ್ಯಾಯವನ್ನು ಸರ್ಕಾರ ಒದಗಿಸಿಕೊಡಬೇಕು. ಸಮಂಜಸವಾಗಿರ್ತಕ್ಕಂಥ ಒಳ್ಳೆ ತನಿಖೆಗಳನ್ನು ಮಾಡಬೇಕು. ನ್ಯಾಯಯುತವಾಗಿರ್ತಕ್ಕಂಥ ತನಿಖೆಗಳನ್ನು ಮಾಡಿ ಒಳ್ಳೆ ನ್ಯಾಯವನ್ನು ಕೊಡಿಸಿ ಆ ಮಗುವಿನ ಆತ್ಮಕ್ಕೆ ಶಾಂತಿಯನ್ನು ಸಿಗಬೇಕು ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ನನಗಿನ್ನೊಂದು ಕಾರ್ಯಕ್ರಮ ಇರೋದರಿಂದ ಮುಂದುವರಿಸ್ತೇನೆ.